ವೇದಿಕೆಗೆ ಉಪಸ್ಥಿತರಿದ್ದದ್ದು ಪೊರ್ಲದ ಆಶೀರ್ವಚನದ ಸಂದೇಶವನ್ನು ಕೊರ್ನಂಚಿನ ಕರ್ನಾಟಕ ಶ್ರೀರಾಮ ಕ್ಷೇತ್ರದ ಪರಮ ಪೂಜ್ಯ ಯತಿವರ್ಯನಂಚಿನ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯನ್ನ ಪಾದದ ಅಡ್ಡಬೂರೊಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಿನ ಬಿಲ್ಲವರ ಅಸೋಸಿಯೇಷನ್ ಮುಂಬೈಲತ್ತ ಅಧ್ಯಕ್ಷರಾದ ಉಪನಂಚಿನ ಹರೀಶ್ ಅಮ್ಮಿನರೆ ವೇದಿಕೆಗೆ ಉಪಸ್ಥಿತರೂಪನ ಮಾತ ಹಿರಿಯರ ಕುಲೆ ಗಣ್ಯರ ಕುಲೆ ಸಮಾಜದ ಬಂಧುಲೆ ಆಗ್ತಾರೆ ಪಾತ್ಯರ ವಿಚಾರ ಮಸ್ಕೊಂಡು ಪಾತ್ಯರ ಪುರ್ತುಲತ್ತು ಪಾತ್ಯರ ಬಿದಣ್ಣ ಉತ್ತಾವರ ಬಂದ ಅದಕ್ಕೋಸ್ಕರ ಆ ವಿಚಾರವು ಹೋಗುವಂತೆ ಪ್ರಥಮವಾದ ಬಂದಿದ್ದ ಪಡಿಗೋಸ್ಕರ ಊರನ್ನು ಬಿಡುದು ದೂರದ ಬೊಂಬೈಗೆ ಬರ್ತದೆ ಮೂಲೆ ಜೀವನವು ಕಟ್ಟದ ಬಿಲೆಂಡಲ್ಲ ಊರ್ದಲ್ಲ ಸಮಾಜದಲ್ಲ ಕಮ್ಮೆನನ್ನು ಮದ ಬಂದೆ ಬೊಂಬೈ ಬೇಜಿನ ಮಾತಾಡಿದ ಒಟ್ಟುಗು ಮತ್ತೊಂದು ಬಿಲ್ಲವರ ಅಸೋಸಿಯೇಷನ್ ಪುದರಣೆಯಲ್ಲಿ ಐದು ಉಪಶಾಖೆ ನವಿ ಮುಂಬೈದ ಘಟಕದ ಪುದರಣೆ 25 ವರ್ಷದ ಸಾರ್ಥಕ ಬೇಜನ ಮತ್ತೊಂದು ಗುರು ಮಂದಿರ ಅಂಚನೆ ಒಂಜಿ ಬಿಲ್ಲವ ಭವನದಲ್ಲಿ ಕಟ್ಟದು ಪೊರ್ಲದ ಒಂಜಿ ಕಾರ್ಯಕ್ರಮವನ್ನು ಪ್ರಚನ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಬಂದ ನವಿ ಮುಂಬೈದ ಮಾತ ಪದಾಧಿಕಾರಿಗಳಿಗೆ ಬಂಧುಗಳಿಗೆ ಪ್ರಪ್ರಥಮವಾದಿಯನ್ನು ಅಭಿನಂದನೆ ಸಲ್ಲಿಸವರ ಬಯಸಿದ್ದಾರೆ ಮಸ್ತ್ ವಿಚಾರಗಳು ಬರ್ತದೆ ಕೇವಲ ರೆಡ್ಡಿ ವಿಚಾರನ ಒಂದು ಚೂರಿ ಆದರೆ ಸ್ಪಷ್ಟ ಮಲ್ಪರೆ ಬಯಸುವೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರೇ ಗುರುಕುಲು ಬಂತೇವೆ ವಾ ಅರ್ಥೋಡು ಬಂತೇವೆ ವಾ ರೀತಿಗೆ ಬಂತೇವೆ ವೈಕೋಸ್ಕರ ಬಂತೇವೆ ಅಂತ ಕೇಳಿದಾಗ ಈಗ ದಿನೊಟ್ಟು ಕೆಲವರು ಬಂಡೇದೆ ಜಾತಿನ ಬಿಡೋದು ಸತ್ಯ ಅಂಡ್ ಯಾಕಂತ ಕೇಳಿದಾಗ ಮಾತೆಲ್ಲ ಯಾವ ಜಾತಿನ ಬಿಡಬೇರೆ ಅಪಗ ಮಾತೆಲ್ಲ ಜಾತಿನ ಬುಂಡ ಮಾತ್ರ ಈಗ ಬೆಲೆ ಒಪ್ಪುಡತ್ತಂತ ಏನಾವರಿ ಹೆಂಗ್ ಜಾತಿ ಕಳೆದುಕೊಂಡ ಆಯನ ಮರಳೆಂದು ಬಂದಿರತ್ತಂತೆ ಬೈದ ದಾನ ಬಂದಿಲ್ಲ ಇಲ್ಲಿ ಆ ವ್ಯವಸ್ಥೆ ಗುರುಕುಲ ಕಲ್ಪಿಸಾದ ಕೊಟ್ಟಿದ್ರೆ ವ್ಯವಸ್ಥೆನೇ ಆವಡ ಆಗ್ತದೆ ಅಂಡೇನೆ ದುರ್ದೈವ ಬಂದಾಗ ಪುಟ್ಟಿನ ಗಲಿಗೆ ಸಹಿತದೆ ಆ ಚಟ್ಟೋಗ ಹೋದು ಅವನು ಪತ್ತಾವರಣೆ ಬಿಟ್ಟಲ್ಲ ನಿನ್ನ ಜಾತಿಯ ಒಂದು ಪಂಪಿನಲ್ಲೇ ಸುರುಟು ಬರಬೇಕಂತದ್ದು ಪಕ್ಕ ಊರ ಸುರುಟು ಬರುವಂತಿತ್ತು ಸರ್ಕಾರದ ಮಹಾದ ವ್ಯವಸ್ಥೆ ಆ ಜಾತಿಯ ಪುದರತೆ ಅವಂಗುಂಟಂತಂದ್ರೆ ವಾಪುದರಲ್ಲ ವಾ ವ್ಯವಸ್ಥೆಗೆ ಆವಂತಿತ್ತು ಬಹುಶಃ ಕಲ್ಯಾಣ ಸದಾಶಿವನ ಬಾರಿ ಪ್ರಮೋಟ ಮಾಡ್ತೇವೆ ನಮ್ಮ ಜಾತಿ ಸಮಾಜ ನಮ್ಮ ಗಟ್ಟಿ ಮೂಲಕ ನಮ್ಮ ಜಾತಿ ಸಮಾಜವು ಸರ್ಕಾರದ ವ್ಯವಸ್ಥೆ ತಿಳ್ಕೊಂಡಿರ್ತಾರೆ ಅವೆಲ್ಲ ಪಡೆಯುವಂತ ನಮ್ಮ ಜಾತಿಯ ಉಲ ಇಲ್ಲ ನನ್ನ ಬರ್ಪಿನ ಪೀಳಿಗೆ ಹೋಗುಂಟು ಆ ಪೀಳಿಗೆ ಎಂತ ಶಿಕ್ಷಣವನ್ನು ಪಡೆಯುವುದು ಈ ಸಮಾಜದ IAS ಅಧಿಕಾರಿಗಳು IPS ಅಧಿಕಾರಿಗಳು IFS ಅಧಿಕಾರಿಗಳು ಡಾಕ್ಟರ್ ಸ್ಪೆಷಲಿಸ್ಟ್ ಒಂದು ಸೂಪರ್ ಸ್ಪೆಷಲಿಸ್ಟ್ ಒಂದು ಎಂದಿ ಒಂದು ಬೇರೆ ಬೇರೆ ವಿಭಾಗಗಳು ಹೊಸ ಹೊಸ ಕ್ಷೇತ್ರಗಳ ವೈದ್ಯಕೀಯ ವಿದ್ಯಾಭ್ಯಾಸ ಕ್ಷೇತ್ರಗಳ ಹೊಸ ಕ್ಷೇತ್ರಗಳ ನಿರ್ಮಾಣ ಆಗುವುದು ಆ ಮಾತ ಕ್ಷೇತ್ರಗಳ ನಮ್ಮ ಸಮಾಜದ ಜೋಗುಲ್ಲ ಮುಂದುವರಿಯಕ ಆ ಶೈಕ್ಷಣಿಕವಾದ ನಮ್ಮ ಸಮಾಜದಲ್ಲಿ ಎಂತದೇ ಕೊಡು 5 ಜಾತಿ ವ್ಯವಸ್ಥೆ ಕೂಡ ಸರ್ಕಾರದ ಈ ವ್ಯವಸ್ಥೆ ನಮ್ಮ ಜಾತಿ ಅಡಿಗೆ ಪಡೆಯುವ ನಡೆ ಆಗ್ತದೆ ನಮ್ಮ ಆರ್ಥಿಕ ಕ್ಷೇತ್ರಗಳ ನಮ್ಮ ಸಮಾಜ ರಾಜ್ಯ ಸಮಾಜವು ಸರಿಯಾದ ನಮ್ಮಲ್ಲ ಇಂಜಿನಿಯರಿಂಗ್ ಕಾಲೇಜು ವೈದ್ಯಕೀಯ ಕಾಲೇಜು ಬಲಮಲ್ಲ ಇಂಡಸ್ಟ್ರೀಸ್ಗಳು ಬಲಮಲ್ಲ ಆಸ್ಪತ್ರೆಗಳು ಬಲಮಲ್ಲ ಹೋಟೆಲ್ ಬಿಸ್ನೆಸ್ಗಳು ಬೇರೆ ರಂಗೋಲಿ ಆರ್ಥಿಕ ರಂಗೋಟ ನಮ್ಮ ಸಮಾಜದ ವ್ಯಕ್ತಿನಿ ಎದುರು ಹೊರಡೆ ಆಗ್ತದೆ ಬೇರೆ ಸಮಾಜ ದಯದಲ್ಲಿ ಬಂದಾಗ ತತ್ವಗಳು ಸಿದ್ಧಾಂತಗಳು ಪಾಠ್ಯರಕ್ಷಣೆ ಬಗ್ಗೆ ಕೇಂದ್ರ ಕೃಷಿಗೆ ಅಂಡ ಈ ಜಗತ್ತಿಗೆ ಬಂದಾಗ ನೆಲಗಟ್ಟಿನ ಒಂದು ನಮ್ಮ ಯೋಚನೆ ಮಾಡ್ಕೊಂಡಾಗ ಇಲ್ಲಿ ದಾನ ವ್ಯವಸ್ಥೆ ಒಡೆಬಿಟ್ಟ ಕುಡಂತಿರಬಹುದು ನನಗೆ ಅಂದಾಗ ಗುರುಕುಲ ಕಾಲೋಡು 100 ವರ್ಷ ಬಿಡೋಡುತ್ತ ಒಂದು ಶಕ್ತಿ ಕೋಟಿಗೆ ಅವತ್ತೊಂದು ತಿರಣ ಮಾಡಿದ್ದೇ ಹೋಗುದಿಲ್ಲ ನಾಳೆ ವಾ ಸಮಾಜಗಳು ಸಂಖ್ಯಾಬಲಗಳು ಬಲಯುತ ಆಗ್ತದೆ ವಾ ಸಮಾಜಗಳು ಶೈಕ್ಷಣಿಕವಾಗಿ ಬಲಿಷ್ಠ ಆಗ್ತದೆ ವಾ ಸಮಾಜದ ಆರ್ಥಿಕವಾಗಿ ಗಟ್ಟಿಯಾಗಿ ಆಗಲೇ ಹೋಳಿತಿನ ವ್ಯವಸ್ಥೆಯನ್ನು ಮಲ್ತೊಂದಿನ ಸಾಮರ್ಥ್ಯದ ಬಲಭಾವನ್ನೋಡು ಅವೇ ಬಲಗಳನ್ನು ಪಟ್ಟೊಂದಿನಿ ಆ ಪ್ರತಿಯೊಂದು ಸಮಾಜದ ರಾಜಕೀಯ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ಸಾಮಾಜಿಕ ರಂಗಗಳು ಇಡೀ ಮೂಜಿ ರಂಗಗಳ ತನ್ನ ಹಿಡಿತದ ಜೀವನ ವ್ಯವಸ್ಥಿತ ಪ್ರಯತ್ನ ಒಂದು ರೀತಿ ಷಡ್ಯಂತ್ರ ಬರಲಿ ಒಂದೇ ನಮ್ಮ ಕಣ್ಣಲ್ಲಿ ತೋರಿಸುತ್ತಂತೆ
ಒಂದೇ ಜಾತಿ ಪ್ರತಿಯೊಂದು ಎಳೆಯ ಸಮಾಜದ ಪ್ರತಿಯೊಂದು ಎಳೆಯ ಸಮಾಜದ ರಾಜಕೀಯ ಕ್ಷೇತ್ರಗಳು, ಸಾಮಾಜಿಕ ಕ್ಷೇತ್ರಗಳು, ಆರ್ಥಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳು ಅದೆಲ್ಲ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡು ಬಂದದ್ದು ಮಲ್ಲ ಮನಸ್ಸು ಬಂಡೇನೆ ಜಾತಿನ ಗುಡ್ಲೆ ಜಾತಿ ಕುರಿತು ಯೋಚನೆ ಮಾಡುವುದನ್ನು ಬಂದಾಗ 10,000 ಜನಸಂಖ್ಯೆ ಪುನಃ ಸಮಾಜಗಳ ಧಾರ್ಮಿಕ ಕ್ಷೇತ್ರಗಳು, ಸಾಮಾಜಿಕ ಕ್ಷೇತ್ರಗಳ ಅವಕಾಶ ಕಲ್ಪಿಸುವುದನ್ನ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಬರಂದನ್ನ ಅಂದ್ರೆ ಒಂದಿನ ಧಾರ್ಮಿಕ ಕ್ಷೇತ್ರಗಳು ಜಾತಿ ವ್ಯವಸ್ಥೆ ಕುರಿತು ವನಸ್ಥ ವ್ಯವಸ್ಥೆ ಇನಿಬಿಟ್ಟ ನಂಗೆ ಮಲ್ಪಾವನೆ ಸಾಧ್ಯ ಆಗ್ತದ, ಇನಿಬಿಟ್ಟ ವ್ಯವಸ್ಥೆ ನಿರ್ಮಾಣ ಮಾಡಲು ಸಾಧ್ಯ ಆಗ್ತದ ಅಂತ ಊರ್ಲ ತುಜಿ ಒಂದು ಕಣ್ಣಿಗೆ ಎದುರು ಸತ್ಯ ಒಂದು ಆ ಸತ್ಯದ ಅರ್ಥ ಮಾಡ್ಕೊಂಡು ಹೊರಗಿನ ಸಮಾಜದ ನಮ್ಮ ಸಮಾಜ ಬೆಳೆದ ಪಂಡೇರೆ ಸದಾಶಿವ ಪಂಡೇರೆ ತೋಗಿರವರು ಬೊಂಬಾಯಿ ಹಿಡಿತಿರವರು ಸ್ಥಿತಿವಂತರಾದಪ್ಪು ಆರ್ಥಿಕವಾದ ಗಟ್ಟಿಪ್ಪೇರೆ ಬಂಡ ಸಮಾಜಗಳು ಒಂದೇ 40-50% ಅಂಡಲ ಗಟ್ಟಿ ಸಮಾಜ ಉಂಟು. ಅಂಡ ಬಿಲ್ಲವ ಸಮಾಜಗಳು ಕಾಲು 20% ಮಾತ್ರ ಗಟ್ಟಿ ಸಮಾಜವನ್ನು ಆರ್ಥಿಕವಾದ, ಶೈಕ್ಷಣಿಕವಾದ, ಸಾಮಾಜಿಕವಾದ ಗಟ್ಟಿ ಸಮಾಜವನ್ನು 80% ಸಮಾಜ ಇದಕ್ಕೆಲ್ಲ ಶೈಕ್ಷಣಿಕದ ಕೊರತೆ ಉಂಟು, ಆರ್ಥಿಕ ಸಮಸ್ಯೆಗಳುಂಟು. ಒಂದೇ ಪಟ್ಟು ವಲಸಿಗೆ ತಪ್ಪುತ್ತಲ್ಲ, ಒಂದೇ ಪಟ್ಟು 15% ಸಮಾಜ ಉಂಟು. ನಮ್ಮ ಸಮಾಜದ 75% ಜೋಕರು ಡಿಗ್ರಿ ವಿದ್ಯಾಭ್ಯಾಸ ಓದಿದ್ದೇವೆ. ಒಲ ಒಂದಾದ ಪಂಜೋಕರು ಮಾತ್ರ ಇನ್ನೊಂದು 25-30% ಪಂಜೋಕರು ಮಾತ್ರ ಡಿಗ್ರಿ ಎಜುಕೇಶನ್ ಬೋರ್ಡ್ ಖಾಲಿ 10% ಜವನಿಯರು ಮಾತ್ರ ಎಜುಕೇಶನ್ ನಿಂತುಕೊಂಡು ಈ ಸಮಸ್ಯೆದ ಬಗ್ಗೆ ಸಮಾಜದ ಪ್ರಮುಖರು, ನಾಯಕರು ಕುಲ್ಲು ನಮ್ಮ ಯೋಚನೆ ಮಾಡಬೇಕಾಗ್ತದೆ. ಸಮಾಜದ ಭಿನ್ನತೆ ಇರ್ತದನ್ನ ಅವೆಲ್ಲ ಬರಿಕಿದ್ದೆ ಸಮಾಜ ಒಟ್ಟಾಗಿ ಎಂಚಾದ ಯೋಚನೆ ಮಾಡಬೇಕಾಗ್ತದೆ. ಗುರುಕುಲು ಬಂದಿನಿ ಜಾತಿ ಇರ್ತದನ್ನಂಡಲ ಸಾರಗಟ್ಟ ಜಾತಿ ಆ ಮನುಷ್ಯರನ್ನು ನಿರ್ನಾಮ ಮಾಡಬಾರ ಸಾಧ್ಯತೆ ಅಂಡ ಜಾತಿ ನಂಬುದರಡೆ ಸ್ಪೃಶ್ಯ ಅಸ್ಪೃಶ್ಯದಿಂದ ಮಲ್ಪಚ್ಚಿ ಮೇಲು ಕೀಳಿಂದ ಮಲ್ಪಚ್ಚಿ ಜಾತಪುದರಡೆ ಮನುಷ್ಯರೇ ವ್ಯಾಖ್ಯಾನೆ ಎಲ್ಲೆಂದು ಬಂದಾನೆ ಇಲ್ಲಾಂದ್ರೆ ಜಾಲಂತೆ ಪಿರಮಿಡಿನ ಮೇಲೆ ಮಲ್ಪಚ್ಚಿ ಮಾತೇನೆಲ್ಲ ಓವೆಲ್ಲಿ ಹಿರಿಯರು ಬಂದೇನೆ, ಓವೆಲ್ಲಿ ಹಿರಿಯರು ಬಂದಿದೆ. ಉಪನಿಷತ್ ಉಲ್ಲೇಖ ಆಗಿದೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಸರ್ವಂ ಖಂಡಿತಂ ಬ್ರಹ್ಮಾಸ್ಮಿ ಎಂದು ಬಂದಿದೆ. ಯಾನೆಲ್ಲ ಬ್ರಹ್ಮ ಆದಿಲ್ಲ, ಇಲ್ಲ ಬ್ರಹ್ಮ ಆದಿಲ್ಲ, ಇಡೀ ಜಗತ್ತೇ ಬ್ರಹ್ಮಮಯವಾದದ್ದು ಬಂದಿನ ಅರ್ಥ ಮಾಡ್ತದ್ದು ಎಂದು ಗುರುಕುಲಗಳ ಬಂದಿದೆ. ಉತ್ತರೆ ಆತ್ಮನಾತ್ಮಾನ ಆತ್ಮಾನ ಮುಖಸಾಧೆ ಆತ್ಮಯೋ ಆತ್ಮನೋ ಬಂಧು ಆತ್ಮಯೋ ವಿಪುರಾತ್ಮನಃ. ನಿನ್ನ ಆತ್ಮಗೆಡ್ಡ ಸಂಸ್ಕಾರನು ಬಲ್ಲ, ಮನುಷ್ಯ ಬದುಕರ ಕಲ್ಪಲ, ಬೇದ ಭಾವನೆ ಮಲ್ಪಚ್ಚಿ ನಿತ್ಯದ ಬದುಕರ ಹಕ್ಕು ಉಂಟ, ನಿತ್ಯದ ಬದುಕರ ಅವಕಾಶ ಉಂಟ. ಅದೇ ಹಕ್ಕು, ಅದೇ ಅವಕಾಶ ಮನುಷ್ಯರಿಗೆ ಮಾತ್ರ ಪ್ರತಿಯೊಂದು ಜೀವಜಂತುಲೆಗುಂಟು. ಅವೆಲ್ಲ ಅರ್ಥ ಮಲ್ತೊಂದು ಮನುಷ್ಯ ಬದುಕಲ್ಲ. ಅವೇ ಗುರುಕುಲ ಸಂದೇಶ ನಿಟ್ಟು ಹೆಚ್ಚಾಗಿ ಮಾತಾಡಬಹುದು ಅವಕಾಶ ದಿಕ್ಕಿನ ಪಡ ಒಂದು ಸ್ಪಷ್ಟವಾದ ಗುರುಪಾದ್ರೆ ಕುಡಾದ ಸಮಾಜ ನಮ್ಮ ಅದೃಷ್ಟಿಗೆ ಗುರುಗಳು ತುದಿಬಾದ ಜನ ಸಾಧ್ಯ ನಮ್ಮ ಎಂತ ಬದುಕೊಂಡೆ ಗುರುಗಳು 42ನೇ ದೇವಸ್ಥಾನ ಶಕ್ತಿಪುರನ್ನು ಆ ಕನ್ನಡಿಯ ದಿನವೀತು ಒಂದು ಈ ಭಗವಂತೆ ಅವರ ಪ್ರಯತ್ನ ಮಲ್ಪುಲ ಬಂಡದೆ ಅದ್ವೈತ ತತ್ವದ ಆದಿಶಂಕರಾಚಾರ್ಯ ತುದಿಬಾದಿದ್ದೇನೆ ಸರ್ವಂ ಖಂಡಿತಂ ಬ್ರಹ್ಮಾಸನಂದಿರನೆ ನನಪಾದ ಕೊಟ್ಟಿನ ಬೇರೆ ಗುರುಗಳು ಮಾಡುತ್ತಿದ್ದೇನೆ. ಆ ರೀತಿ ಆ ಕನ್ನಡಿಗರು ನಮ್ಮನ್ನ ಒಂದು ನಮ್ಮೆಲ್ಲ ಜೀವನಗಳು ಮನುಷ್ಯರಾದ ಬದುಕೊಂದು ವ್ಯಾಖ್ಯಾನಗಳ ಅವಕಾಶ ಬಂದುಕೊಂಡು ನಮ್ಮ ಭಗವಂತ ಪ್ರಯತ್ನ ಮಲ್ಪೋಲ್ಯ ರಚನ ಪ್ರಯತ್ನ ಮಲ್ಪದಂತ ಬರೋದು ಆ ಗುರುದೇವರಿಗೆ ಕುಟುಂಬ ಶಕ್ತಿ ಹೊಂದಿಸ ಒಂದು ಎಲ್ಲ ಪಾತ್ರಗಳು ಗುರುದೇವರ ಚರಣೆಗೆ ಅರ್ಪಣೆ ಮಾಡ್ತಾರೆ. ಜೈ ಗುರು.